ಕುಡ್ಲದ ಜಿಎಚ್ಎಸ್ ರಸ್ತೆ ಫೆಲಿಕ್ಸ್ ಬೈ ಬಜಾರ್ಡ್ ಪೊಸತಾದ ಸುರುಮಲ್ತಿನ ಶ್ರೀ ಮಂಗಳಾದೇವಿ ಆಟೋಮೊಬೈಲ್ಸ್ ಮಳಿಗೆದ ಉದಿಪನ ಲೇಸ್ ಬುಧವಾರ ಕಾಂಡೆ ಎಡ್ಡೆ ಮುಹೂರ್ತ ನಡೆದದು. ಕುಡ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ವೇದವ್ಯಾಸ್ ಕಾಮತ್ ನಾಡೆ ಕತ್ತೆರ್ದು ಮಳಿಗೆಯನ್ನು ಉದಿಪನ ಮಲ್ತೇರು. ಯಾವ ಕಂಪನಿ ಇದು ನಾನು ಸ್ಪೇರ್ ಅಬ್ಬಿದ್ದು ಅಂತ ಹೇಳಿ ಒಂದು ಇನ್ನೊಂದು ಮಾಡೋಗಿ ನಡಿಬೇಕಲ್ಲ, ಅವರು ತಗೊಳ್ಳೋರು 9% 10% ಮಾತ್ರ ಚಾನ್ಸಸ್. ಈ ಹೊರತು ಪಾತೆರ್ನ ಶಾಸಕರು ಗ್ರಾಹಕರಿಗೆ ಎಡ್ಡೆ ಸೇವೆ ಕೊಡ್ತು ಬೇರೆ ವಹಿವಾಟಡು ಎಡ್ಡೆ ಪುಗರ್ತೆನ್ ಪಡೆವಡ ಪಣದು ಹಾರೈಕೆ ಮಲ್ತೇರು. ಎಲ್ರಿಗೂ ನಮಸ್ಕಾರ. ಇವತ್ತು ಮಂಗಳೂರಿನ ಜನತೆಯು ಎಲ್ರಿಗೂ ಯಾರೆಲ್ಲ ದ್ವಿಚಕ್ರ ವಾಹನ ಮತ್ತು 4 ಚಕ್ರದ ವಾಹನ ಮತ್ತು ಇನ್ನಿತರ ವಾಹನಗಳನ್ನು ಉಪಯೋಗಿಸ್ತಾರೆ ಅವರಿಗೆ ಈ ದೇಶದ ಒಂದು ಪ್ರತಿಷ್ಠಿತ ಸಂಸ್ಥೆ ಸ್ಪೇರ್ ಹಬ್ಸ್ ಅದರ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಡಿಸ್ಟ್ರಿಬ್ಯೂಟರ್ ಕಮ್ಸ್ ಡೀಲರ್ C&F ಆಗಿ ಮಂಗಳೂರಿನ ಈ ಫೆಲಿಕ್ಸ್ ಬೈ ಬಜಾರ್ನಲ್ಲಿ ಒಂದು ನೂತನವಾದ ಮಳಿಗೆ ನಮ್ಮ ಆತ್ಮೀಯ ಮಿತ್ರರು, ನಮ್ಮ ಹಿರಿಯರು, ನನ್ನ ಬಾಲ್ಯದಿಂದ ನನಗೆ ಭಾಳಷ್ಟು ಮಾರ್ಗದರ್ಶನ ಮಾಡ್ತಾ ಇರುವಂಥ ಸಂತೋಷ್ ರಾವ್ ಅವರ ನೇತೃತ್ವದಲ್ಲಿ ಇವತ್ತು ಮಂಗಳಾದೇವಿ ಆಟೋಮೊಬೈಲ್ಸ್ ಅಂತ ಹೇಳುವಂಥ ಸಂಸ್ಥೆ ಫೆಲಿಕ್ಸ್ ಬೈ ಬಜಾರ್ ಪರಿಸರದಲ್ಲಿ ಪ್ರಾರಂಭವಾಗಿದೆ. ಬೆಳೀತಿರುವಂಥ ಮಂಗಳೂರು ಪ್ರತಿ ದಿವಸ ಸರಿಸುಮಾರು ಒಂದು 25ರಿಂದ 40 ದ್ವಿಚಕ್ರ ವಾಹನಗಳು, ಸರಿಸುಮಾರು ಒಂದು 25 4 ಚಕ್ರದ ವಾಹನಗಳು ಮಂಗಳೂರಿನ ಪರಿಸರದಲ್ಲಿ ರಿಜಿಸ್ಟ್ರೇಷನ್ ಆಗ್ತಾಯಿದೆ. ಈ ಹಂತದಲ್ಲಿ ರಿಜಿಸ್ಟ್ರೇಷನ್ ಆದಾಗ ಮಂಗಳೂರಿನ ಜನತೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ದ್ವಿಚಕ್ರ ವಾಹನವು 4 ಚಕ್ರದ ವಾಹನಗಳು ಉಪಯೋಗಿಸ್ತಿರುವಂಥ ಸಂದರ್ಭದಲ್ಲಿ ಈ ಬೆಳೀತಿರುವಂಥ ವ್ಯವಸ್ಥೆಯಲ್ಲಿ ಈ ಸ್ಪೇರ್ ಹಬ್ನ ಮಾಲಕತ್ವದ ಸರಿಸುಮಾರು 60 ಪ್ರಾಡಕ್ಟ್ಗಳಿದೆ. ಕಾರಿಗೆ ಮಾತ್ರ 60 ಪ್ರಾಡಕ್ಟ್ಗಳಿದೆ. ಈ 60 ಪ್ರಾಡಕ್ಟ್ಗಳನ್ನು ಆ 4 ಚಕ್ರದ ವಾಹನದ ಕಾರಿನವರಿಗೆ ಉಪಯೋಗಿಸಲಿಕ್ಕೆ ಈ ಸ್ಪೇರ್ ಹಬ್ದ ಕಂಪನಿಯ ಮಾಲಕತ್ವದ ಕಂಪನಿಯ ಪ್ರಾಡಕ್ಟ್ಗಳು ಉಪಯೋಗಿಸ್ಬೋದು. ಹಾಗಾಗಿ ಇದನ್ನೆಲ್ಲವೂ ಮಂಗಳಾದೇವಿ ಆಟೋಮೊಬೈಲ್ಸ್ ಮುಖಾಂತರ ಸಂತೋಷ್ ರಾವ್ ಅವರು ಮಂಗಳೂರು ಜನತೆಗೆ ಮಾಡುವಂಥ ದೃಷ್ಟಿಯಲ್ಲಿ ಲಭಿಸುವಂಥ ದೃಷ್ಟಿಯಲ್ಲಿ ಒಂದು ಮಳಿಗೆಯನ್ನು ನಾವು ಪ್ರಾರಂಭ ಮಾಡಿದ್ದಾರೆ. ಈ ಮಳಿಗೆಯಿಂದ ಹೆಚ್ಚಿನ ಕಾರಿನ ಗ್ರಾಹಕರಿಗೆ ಒಂದು ಸೌಕರ್ಯಗಳು ಸಿಗಲಿ, ಹೆಚ್ಚಿನ ಸಹಕಾರಗಳು ಬರಲಿ. ಅದಲ್ಲದೆ ಈ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಒಂದು ಪ್ರಾರಂಭವನ್ನು ಉದ್ಘಾಟನೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರಿನ ಜನತೆ ಕೂಡ ಹೆಚ್ಚಿನ ರೀತಿಯ ಸಹಕಾರವನ್ನು ಅವರಿಗೆ ಕೊಡಬೇಕು. ಹೆಚ್ಚಿನ ಗ್ಯಾರೇಜ್ ಮಾಲಕರ ಸಂಘದವರಿಗೆ ಮಾತಾಡಿಸಬೇಕು. ಅದೇ ರೀತಿ ಬೇರೆ ಬೇರೆ ಕಾರು ಡೀಲರ್ಗಳು, ಕಾರು ಸರ್ವಿಸ್ ಒಳಗೊಂಡಂಥ ಮತ್ತು 4 ಚಕ್ರದ ಯಾವುದೆಲ್ಲ ವಾಹನದ ಕಂಪನಿಗಳಿದೆ ಅವರೆಲ್ಲ ಡಿಸ್ಟ್ರಿಬ್ಯೂಟರ್ಗಳು, ಡೀಲರ್ಗಳ ಹತ್ರ ಮಾತಾಡಿಸ್ಕೊಂಡು ಅವರ ವ್ಯಾಪಾರ ವೃದ್ಧಿ ಆಗುವಂಥ ದೃಷ್ಟಿಯಲ್ಲಿ ಅವರ ಪೂರ್ಣ ರೀತಿಯ ಪ್ರಯತ್ನಗಳಾಗಬೇಕು. ಅದಕ್ಕೆ ನಾವೆಲ್ಲರೂ ಮಂಗಳೂರಿನ ಜನತೆ ಅವರು ಸಹಕಾರವನ್ನು ಕೊಡಬೇಕು. ಎಷ್ಟೋ ವರ್ಷ ವಿದೇಶದಲ್ಲಿದ್ದು ಅಲ್ಲಿ ತಮ್ಮ ಜೀವನವನ್ನು ಸಾಧಿಸ್ತಾ ಇದ್ದವರು ಮಂಗಳಾದೇವಿಯ ಪರಿಸರದ ನಿವಾಸಿಗಳಾಗಿ ಭಾಳಷ್ಟು ರೀತಿಯಲ್ಲಿ ಒಂದು ದೈವಿಕ ಆ ದೇವಿಯ ಭಕ್ತನಾಗಿ ನಿರಂತರವಾಗಿ ಸೇವೆಯನ್ನು ಮಾಡ್ತಿರುವಂಥ ನಮ್ಮ ಸಂತೋಷ್ ರಾವ್ ಅವರಿಗೆ ಈ ಒಂದು ಹೊಸ ಉದ್ದಿಮೆಯಲ್ಲಿ ಇನ್ನಷ್ಟು ಚೈತನ್ಯ ಮೂಡಲಿ, ಇನ್ನಷ್ಟು ಒಳ್ಳೆಯದಾಗಲಿ. ಅವರ ಮುಂದಿನ ಭವಿಷ್ಯ, ಅವರ ಕುಟುಂಬಸ್ಥರ ಎಲ್ಲರ ಭವಿಷ್ಯ ದೇವರು ಅವರಿಗೆಲ್ಲ ಕೃಪಾಕಟಾಕ್ಷಗಳನ್ನು ಒಲಿದು ಒಳ್ಳೆಯ ರೀತಿಯ ಉದ್ದಿಮೆ ಪ್ರಾರಂಭ ಆಗುವಂಥ ಅವಕಾಶಗಳನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಒಂದು ಮಳಿಗೆಲ್ಲದೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ ಒಂದು 16 ಈ ರೀತಿಯ ಅಂಗಡಿಗಳು, ಮಳಿಗೆಗಳು ಅವರ ಮುಖಾಂತರ ನಿರ್ಮಿಸುವಂಥ ಶಕ್ತಿ ಸಾಮರ್ಥ್ಯ
ಆ ಮಂಗಳಾದೇವಿ ತಾಯಿಯವರಿಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀ ಮಂಗಳಾದೇವಿ ಆಟೋಮೊಬೈಲ್ಸ್ ಮಾಲಕರು ಶ್ರೀ ಸಂತೋಷ್ ರಾವ್ ಪೊಸಕುರಲ್ದೊಟ್ಟಿಗೆ ಪಾತ್ರರೊಂದು ಆಟೋಮೊಬೈಲ್ ಕ್ಷೇತ್ರದ ಗ್ರಾಹಕರಿಗೆ ಬೋಡಾಯಿನ ಸೇವೆಯನ್ನು ಕೊರಿಯರೆ ಉಲ್ಲ ಉದ್ಯಮಡು ಮಿತ್ತು ಬರೆಯರೆ ಮಾತಿರಲ್ಲ ಪ್ರೋತ್ಸಾಹ ಬೋರ್ಡ್ ಮಾಡೋದಕ್ಕೆ ಏನೊಂಡಿರು ಪೂನೆಯಲ್ಲಿರುವಂಥ ಒಂದು ಇರೇಡಿಯಂ ಮೋಟರ್ಸ್ ಅಂತ ಹೇಳಿ ಅದರ ಸಿಸ್ಟರ್ ಕಂಪನಿಯ ಸ್ಪೇರ್ ಹಬ್ಸ್ ಎಂಬ ಕಂಪನಿಯನ್ನು ಫ್ರಾಂಚೈಸಿಯಾಗಿ ಮಂಗಳೂರು ಮತ್ತು ಉಡುಪಿ ಡಿಸ್ಟಿಕ್ನಲ್ಲಿ ನಾನು ಸ್ಥಾಪನೆ ಮಾಡಿದ್ದೇನೆ. ನಮ್ಮ ಹತ್ರ ಎಲ್ಲ ಥರದ ಕಾರುಗಳು ಅಂದರೆ BMW, ಆಡಿ, ಮಾರುತಿ, ಫಿಯಾಟ್ ಮತ್ತು ಫೋರ್ಡ್, ರೆನಾಲ್ಟಾ ಎಲ್ಲ 60 ಮಾಡೆಲ್ನ ಕಾರಿದ್ದು ನಮ್ಮ ಹತ್ರ ಸ್ಪೇರ್ ಪಾರ್ಟ್ಸ್ ಮತ್ತು ಸ್ವಲ್ಪ ಎಸೆಸರೀಸ್ ಕೂಡ ನಾವು ಮಾರ್ತಾ ಇದ್ದೇವೆ. ಮಂಗಳೂರಿನ ಎಲ್ಲ ಕಾರಿನ ಮಾಲಕರು ನಮ್ಮಲ್ಲಿ ಬಂದು ಸ್ಪೇರ್ ಪಾರ್ಟ್ಸನ್ನು ಖರೀದಿ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಗುಣವತಿ ಸಂತೋಷ್ ರಾವ್, ಜೋಕ್ಲು ಶ್ರೀನಿವಾಸ್ ರಾವ್, ಗಣಕ ರಾವ್, ಸಾನ್ವಿ ರಾವ್ ಈ ಪೊರ್ತೋಟು ಗೆದ್ದರು.